ಬಾಬರಿ ಮಸೀದಿ ಧ್ವಂಸ ವಿಚಾರದಲ್ಲಿನ ಆರೋಪಿಗಳ ಕುರಿತು ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಸೂಕ್ತವಾದ ದಾಖಲೆ ಒದಗಿಸುವಲ್ಲಿ ವಿಫಲವಾಗಿದೆ. ಇದು ಸರ್ಕಾರದ ವೈಫಲ್ಯತೆಗೆ ಹಿಡಿದ ಕನ್ನಡಿ. ಬಾಬರಿ ಘಟನೆಗೆ ಇಡೀ ಜಗತ್ತು ಸಾಕ್ಷಿಯಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆಯ ತೀರ್ಪಿನಲ್ಲಿ ಬಾಬರಿ ಮಸೀದಿ ಧ್ವಂಸವು ಅಪರಾಧ ಹಾಗೂ ಖಂಡನಾರ್ಹ ಅಂತ ಹೇಳಿದೆ. ಆದ ಕಾರಣ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರ ಸೂಕ್ತವಾದ ನಿಲುವು ತಾಳಬೇಕು ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಟ್ವಿಟರ್ನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಅವರು, ಬಾಬರಿ ಮಸೀದಿ ಧ್ವಂಸ ಪ್ರಕರಣದ ಆರೋಪಿಗಳನ್ನು ದೋಷಮುಕ್ತಗೊಳಿಸಿರುವ ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿನ ಕುರಿತು ಈ ರೀತಿ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿಲ್ಲ ಎಂಬ ಹೇಳಿಕೆ ಅಸಂಬದ್ಧ. ಆರ್ಎಸ್ಎಸ್ ಬಿ ಟೀಮ್ ಇಂತಹ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ರಂಪಾಟ ನಡೆಸ್ತಾ ಇದ್ದ ಬಿ ಟೀಮ್ ಇವತ್ತು ಬಿಜೆಪಿ ಸರ್ಕಾರ ಬಂದಾಗ ತನ್ನ ಹೋರಾಟದ ಬಾವುಟವನ್ನು ಎಲ್ಲಿಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅವೆಲ್ಲವನ್ನು ಈಗ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಚೇರಿಯಲ್ಲಿ ಶೇಖರಿಸಿಟ್ಟಿದ್ದಾರೆ. ಕಾಂಗ್ರೆಸ್ ಜನಪರ ಪಕ್ಷ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಗಾಂಧೀಜಿಯವರ ಕನಸಿನ ಭಾರತದ ತತ್ವವನ್ನು ಕಾಂಗ್ರೆಸ್ ಅಳವಡಿಸಿಕೊಂಡಿದೆ ಅಂತ ಯುಟಿ ಖಾದರ್ ಹೇಳಿದ್ದಾರೆ. ಆದರೆ ಈ ಒಂದು ಕೇಸಿನಲ್ಲಿ ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಸೂಕ್ತವಾದ ಸಾಕ್ಷ್ಯ ಒದಗಿಸಲು ಈಗಾಗಲೇ ವಿಫಲವಾಗಿದೆ ಅಂತ ಕಾಣ್ತದೆ. ಪ್ರಾಸಿಕ್ಯೂಷನ್ ವೈಫಲ್ಯತೆ ಈ ಒಂದು ತೀರ್ಪು ಬರಲಿಕ್ಕೆ ಇವತ್ತು ಕಾರಣ. ಯಾಕಂತ ಹೇಳಿದರೆ ಏನು ಘಟನೆ ನಡೆದಿದೆ ಬಹುಶಃ ಜಗತ್ತೇ ಇವತ್ತು ಅದಕ್ಕೆ ಸಾಕ್ಷಿ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಮೊನ್ನೆ ಜಜ್ಮೆಂಟ್ ಹೇಳಿದೆ ಅದು ಅಪರಾಧ ಮತ್ತು ಕಾನೂನು ಉಲ್ಲಂಘನೆ. ಆದ ಕಾರಣ ಇವತ್ತು ಪ್ರಾಸಿಕ್ಯೂಷನ್ ಮುಂದಿನ ಹೇಗಿರುತ್ತೆ ನಾವು ಇವತ್ತು ನೋಡಬೇಕಾಗ್ತದೆ. ಮತ್ತು ಭಾರತ ಸಂವಿಧಾನಕ್ಕೆ ಅನುಗುಣವಾಗಿ ಬಹುಶಃ ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಸೂಕ್ತವಾದ ಆ ಒಂದು ಕಾನೂನು ಹೋರಾಟ ಮಾಡ್ತದೆ ಎಂಬ ವಿಶ್ವಾಸ ನಮಗೆ ಇದೆ.